ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್. ಇವತ್ತಿನ ಸಿಚುವೇಶನ್ಗೆ ಏನೆಲ್ಲ ನಾವು ಮಾಡಬೇಕು ಅದಕ್ಕಾಗಿ ಮಾಡಿರುವಂತ ಟಾಪಿಕ್. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ ಅಂಡ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿಬಿಡಿ. ಬದಲಿಗೆ ಸಾಕಷ್ಟು ಜನರ ಜೊತೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಇಷ್ಟಪಡ್ತೀನಿ. ನನಗೆ ಕೋವಿಡ್ ಪಾಸಿಟಿವ್ ಆಗಿದೆ, ಏನ್ ಮಾಡಬೇಕು ಈ ಒಂದು ಟಾಪಿಕ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮ್ಗೆ ಎಲ್ಲಾ ಡೀಟೇಲ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸಿಂಪ್ಟಮ್ಸ್ಗೆ ಬರೋದಾದ್ರೆ ಏನೆಲ್ಲ ಆಗುತ್ತೆ, ಆಮೇಲೆ ಯಾವ ರೀತಿಯ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಯಾವ ರೀತಿಯ ಟೆಸ್ಟ್ಗಳು ಮಾಡಬೇಕಾಗುತ್ತೆ, ಪ್ರತಿಯೊಂದನ್ನ ತಿಳಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸದ್ಯಕ್ಕೆ ಹೈಯೆಸ್ಟ್ ಕೇಸಸ್ ಚೈನಾದಲ್ಲಿಲ್ಲ, US ಅಲ್ಲಿಲ್ಲ, ಬಟ್ ನಮ್ಮ ಭಾರತ ದೇಶದಲ್ಲಿದೆ. ಎಲ್ಲಾ ಕಂಟ್ರೀಸ್ ನ ಮೀರಿ ಇವಾಗ ನಾವು ರೆಡ್ ಝೋನ್ ಅಲ್ಲಿ ಇದೀವಿ. ಇದು ಡೆಫಿನೆಟ್ಲಿ ಒಂದು ಬ್ಯಾಡ್ ಸೈನ್ ಆಗಿದೆ. ಹಲವಾರು ಜನ ತಮ್ಮ ಲೈಫ್ ನ ಕಳ್ಕೊತಾ ಇದ್ದಾರೆ. ಕಾರಣ ಬಿಕಾಸ್ ನಮಗೆ ಗೊತ್ತಿಲ್ಲ ಕೋವಿಡ್ ಬಂದಾಗ ಯಾವ ರೀತಿ ಇರಬೇಕು ಮೆಂಟಲಿ, ಫಿಸಿಕಲಿ. ಎರಡನೇದು ತುಂಬಾನೇ ಭಯ ಪಡ್ತೀವಿ. ಸೊ ಈ ಕಾರಣಗಳಿಂದ ವಿ ಡೆಫಿನೆಟ್ಲಿ ಲೂಸ್ ಆರ್ ಲೈಫ್. ಸೊ ಸ್ಟಾರ್ಟ್ ಮಾಡ್ತೀನಿ. ಕೋವಿಡ್ ಅಂದ್ರೆ ಏನು, ಅದ್ ಹೇಗೆ ಗೊತ್ತಾಗುತ್ತೆ ಅಂತ. ಇವಾಗಿನ ಪರಿಸ್ಥಿತಿಗೆ ನಾವೆಲ್ಲರೂ ಹೊರಗಡೆ ಹೋಗ್ತೀವಿ, ಹೋಗ್ಬಾರ್ದು ಅಂದ್ರೂ ಹೋಗ್ತೀವಿ, ಅದು ನಮ್ಮ ಫಾಲ್ಟ್ ಆಗಿರುತ್ತೆ. ಸೊ ಅಕಸ್ಮಾತ್ ಹೋದ್ರೆ ನಾವು ಒಂದ್ ಸ್ವಲ್ಪ ಶೀತ ಜ್ವರ ಆಗಿದ್ರು ಕೂಡ ಡೈರೆಕ್ಟ್ ಆಗಿ ಹೋಗಿ RT-PCR ಟೆಸ್ಟ್ ಮಾಡಿಸಿ. ಅದನ್ನ ನೆಗ್ಲಿಜಿಬಲ್ ಮಾಡ್ಲೇಬೇಡಿ. ಇಲ್ಲ ಇವತ್ತು ಬರೀ ಕೋಲ್ಡ್ ಆಗಿದೆ ನಾಳೆ ಮಾಡ್ಸೋಣ, ಇವತ್ತು ಬರೀ ಕೋಲ್ಡ್ ಬಾಡಿ ಪೇನ್ ಇದೆ ನಾಳೆ ಮಾಡ್ಸೋಣ, ಕೋಲ್ಡ್ ಬಾಡಿ ಪೇನ್ ಫೀವರ್ ಇದೆ ಇನ್ನ ಒಂದ್ 3 ದಿನ ಹೋಗ್ಲಿ ಆಮೇಲೆ ಮಾಡ್ಸೋಣ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಡೆತ್ ನೋಡ್ಬೇಕಾಗತ್ತೆ. ರಿಕವರಿ ಆಗೋ ಚಾನ್ಸಸ್ ಇಲ್ಲವೇ ಇಲ್ಲ. ಸೊ ಕೋವಿಡ್ ಸ್ಟಾರ್ಟ್ ಆಗೋದು ಹೇಗೆ ಅಂದ್ರೆ ಸಿಂಪ್ಟಮ್ಸ್ ಏನಿರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ನಿಮಗೆ ಬಾಡಿ ವೀಕ್ನೆಸ್ ಇರುತ್ತೆ, ಸುಸ್ತಿರುತ್ತೆ, ಹೆಡ್ಏಕ್ ಇರುತ್ತೆ, ಕೋಲ್ಡ್ ಇರುತ್ತೆ. ಇದೆಲ್ಲ ಆದ್ಮೇಲೆ ನಿಮಗೆ ಫೀವರ್ ಸ್ಟಾರ್ಟ್ ಆಗುತ್ತೆ. ಫೀವರ್ ಲೋ ಅಲ್ಲಿ ಇರುತ್ತೆ, ಅದಾದ್ಮೇಲೆ ಜಾಸ್ತಿ ಜ್ವರ ಆಗ್ತಾ ಹೋಗುತ್ತೆ. ಸೊ ಈ ಟೈಮಲ್ಲಿ ನೀವು ಟೆಸ್ಟ್ ಮಾಡಿಸೋದಕ್ಕೆ ಹೋದ್ರೆ ದರ್ ಇಸ್ ನೋ ಯೂಸ್. ಸೊ ಸ್ಟಾರ್ಟಿಂಗ್ ಅಲ್ಲೇ ಒಂದ್ ಸ್ವಲ್ಪ ಕೋಲ್ಡ್ ಇದೆ ಅಂತ ಗೊತ್ತಾಗಿದ ತಕ್ಷಣನೇ ಮಾಸ್ಕ್ ಹಾಕೊಳ್ಳಿ. ಮನೆಯಲ್ಲಿ ಇರುವಂತ ಎಲ್ಲರೂ ಮಾಸ್ಕ್ ಹಾಕೊಳ್ಳಿ ಅಂಡ್ ಆದಷ್ಟು ಒಬ್ರಿಂದ ಒಬ್ರು ಸ್ವಲ್ಪ ಆದ್ರೂ ದೂರ ಇರೋದಕ್ಕೆ ಟ್ರೈ ಪಡಿ. ನಿಮಗೆ ತುಂಬಾ ಲೋ ಲೆವೆಲ್ ಕೋವಿಡ್ ಇದ್ದಲ್ಲಿ ಅಂದ್ರೆ ಮೈಲ್ಡ್ ಸ್ಟೇಜ್ ಅಲ್ಲಿ ಇದ್ದಾಗ ನಿಮಗೆ ಕೋಲ್ಡ್ ಇರುತ್ತೆ, ಹೆಡ್ಏಕ್ ಇರುತ್ತೆ, ಅಷ್ಟೇ ಇರುತ್ತೆ. ಕೆಲವರಿಗೆ ಕೋಲ್ಡು ಇರಲ್ಲ ಅಂಡ್ ಫೀವರು ಇರಲ್ಲ. ಅಕಸ್ಮಾತ್ ಜಾಸ್ತಿ ಆಗ್ತಾ ಇದ್ರೆ ಕೋವಿಡ್ ವಾಮಿಟಿಂಗ್ ಇರುತ್ತೆ, ಲೂಸ್ ಮೋಷನ್ ಇರುತ್ತೆ ಅಂಡ್ ತುಂಬಾನೇ ಸುಸ್ತಿರುತ್ತೆ. ಅದು ಬಿಟ್ರೆ ನಮ್ಮಲ್ಲಿ ಸ್ಟ್ಯಾಮಿನಾ ಇರಲ್ಲ ಅಂಡ್ ಬ್ರೆತ್ಲೆಸ್ನೆಸ್, ಉಸಿರು ತಗೊಳ್ಳೋದಕ್ಕೆ ಆಗಲ್ಲ. ಸೊ ಈ ತರದೆಲ್ಲ ಸಿಂಪ್ಟಮ್ಸ್ ಇರುತ್ತೆ. ಸೊ ಏನ್ ಮಾಡ್ಬೇಕು ಅಂದ್ರೆ ಮನೆಯಲ್ಲಿ ಯಾರಿಗೆ ಕೋಲ್ಡ್ ಬಂದಿರ್ಲಿ, ಇಲ್ಲ ಐಸ್ ಕ್ರೀಮ್ ತಿಂದಿದ್ದೀನಿ ಅದಕ್ಕೆ ಕೋಲ್ಡ್ ಬಂತು ಅಂತ ನೀವು ಅಸ್ಯೂಮ್ ಮಾಡಬೇಡಿ. ಜಸ್ಟ್ ಗೋ RT-PCR ಟೆಸ್ಟ್ ಮಾಡಿಸಿ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನಿರುತ್ತೆ ಅಂತ. ಸೊ ಅವಾಗ ನೀವು ಆ ತರ ಮಾಡಿದಾಗ ನೀವು ಸೇಫ್ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಾರು ಸೇಫ್ ಆಗಿ ಕೂಡ ಇರ್ಬೋದು. ಇನ್ನು ಟೆಸ್ಟ್ ಅಲ್ಲಿ ಹಲವಾರು ರೀತಿಯ ಟೆಸ್ಟ್ ಇರುತ್ತೆ. ಒಂದು ನಿಮಗೆ RT-PCR ಟೆಸ್ಟ್ ಮಾಡೇ ಮಾಡ್ತಾರೆ. ಸೊ ಈ ಟೆಸ್ಟ್ ಅಲ್ಲಿ ನಿಮಗೆ ಕನ್ಫರ್ಮ್ ರಿಸಲ್ಟ್ ಗೊತ್ತಾಗುತ್ತೆ ಇಫ್ ಇಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್. ಸೊ ಈ ಟೆಸ್ಟ್ ಹೇಗ್ ಮಾಡ್ತಾರೆ ಅಂದ್ರೆ ಕಾಟನ್ ಬಡ್ ತರ ಇರುತ್ತೆ, ಸ್ಟಿಕ್ ಇರುತ್ತೆ, ಅದನ್ನ ನಿಮ್ಮ ನೇಸಲ್ಸ್ ಹಾಗೇನೆ ಥ್ರೋಟ್ ಅಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಸೊ ತುಂಬಾನೇ ಈಸಿಯಾಗಿ ಮಾಡ್ತಾರೆ, ಅದ್ರಲ್ಲಿ ನೋವೇನೂ ಆಗಲ್ಲ. ಸೊ ಆ ಟೆಸ್ಟ್ ಆದ್ಮೇಲೆ ನಿಮಗೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮಾಡಿದ್ರೆ ವಿದಿನ್ 1 ಡೇ ರಿಸಲ್ಟ್ ಬರುತ್ತೆ. ಗವರ್ಮೆಂಟ್ ಹಾಸ್ಪಿಟಲ್ ಮಾಡಿದ್ರೆ ವಿದಿನ್ 2 ಡೇಸ್ ಅಲ್ಲಿ ರಿಸಲ್ಟ್ ಬರುತ್ತೆ. ಇದು ಅಲ್ಲದೆ ಇವಾಗ 26 ಇಯರ್ಸ್, 27 ಇಯರ್ಸ್, 30 ಇಯರ್ಸ್ ಒಳಗಡೆ ಇರೋರು ಈ ಟೆಸ್ಟ್ ಮಾಡಿದ್ರೆ ಸಾಕು. ಇನ್ನ ಕೆಲವರು ಏಜ್ ಆದವರು, ಫಾರ್ ಎಕ್ಸಾಂಪಲ್ 30 ಇಯರ್ಸ್ ಮೇಲೆ, 40 ಇಯರ್ಸ್ ಮೇಲೆ, 50 ಇಯರ್ಸ್ ಮೇಲೆ ಇವ್ರಿಗೆಲ್ಲ ಕೋವಿಡ್ ಇದೆ ಅಂತ ಗೊತ್ತಾದ ತಕ್ಷಣ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ನೀವು ಎಕನಾಮಿಕಲಿ ಸ್ಟೇಬಲ್ ಇದ್ರೆ ಅಥವಾ ತುಂಬಾನೇ ಸ್ವಲ್ಪ ಸೀರಿಯಸ್ ಕಂಡೀಷನ್ ಅಂತ ಏನಾದ್ರೂ ಸೈನ್ಸ್ ಬಂದಾಗ ನೀವು ಇನ್ನ ಹಲವಾರು ಟೆಸ್ಟ್ ಗಳನ್ನ ಮಾಡಬೇಕಾಗುತ್ತೆ. ಇವಾಗ RT-PCR ಅನ್ನೋದು ಬೇಸಿಕ್ ಕೋವಿಡ್ ಟೆಸ್ಟ್. ಇದು ಅಲ್ಲದೆ ನೀವು ಇನ್ನ ಹಲವಾರು ಟೆಸ್ಟ್ ಗಳನ್ನ ಮಾಡಿದ್ರೆ ನಿಮಗೆ ಅರ್ಲಿ ಸ್ಟೇಜ್ ಅಲ್ಲೇ ಗೊತ್ತಾಗುತ್ತೆ ಪೇಷಂಟ್ ಕಂಡೀಷನ್ ಹೇಗಿದೆ ಅನ್ನೋದು. ಸೊ ಆ ಟೆಸ್ಟ್ ಯಾವುದು ಅಂತ ಹೇಳ್ತೀನಿ. ಒಂದು CBC, CRP, D-dimer, LDH, ಕ್ರಿಯಾಟಿನಿನ್, ಬ್ಲಡ್ ಶುಗರ್, ಹಾಗೇನೆ ಚೆಸ್ಟ್ ಎಕ್ಸ್ರೇ. ಸೊ ಇದೆಲ್ಲ ಬೇಸಿಕ್ ಟೆಸ್ಟ್. ಒಂದೊಂದು ಹಾಸ್ಪಿಟಲ್ ನಲ್ಲಿ ಒಂದೊಂದು ರೇಂಜ್ ಇರುತ್ತೆ ಈ ಟೆಸ್ಟ್ ಗೆ. ಫಾರ್ ಎಕ್ಸಾಂಪಲ್ ನಮ್ಮ TMA ಉಡುಪಿನಲ್ಲಿ ಈ ಎಲ್ಲಾ ಟೆಸ್ಟ್ ಗೆ 7,600 rupees ಚಾರ್ಜ್ ಮಾಡಿದ್ರು. ಇಟ್ ಇಸ್ ಟೂ ಮಚ್ ಆಫ್ ಮನಿ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಒಂದು 4,000 5,000 ರೇಂಜ್ ಅಲ್ಲಿ ಇರುತ್ತೆ ಇದೆಲ್ಲ ಟೆಸ್ಟ್ ಗೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ. ಓಕೆ, ಸೊ ಅಕಸ್ಮಾತ್ ಅನ್ಕೊಳ್ಳಿ ಇವಾಗ ನಿಮ್ಗೆ ಕೋವಿಡ್ ಪಾಸಿಟಿವ್ ಬಂತು,
ಅವಾಗ ಏನಾಗುತ್ತೆ ನಿಮಗೆ ಹೇಗೆ ಗೊತ್ತಾಗುತ್ತೆ? ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ, ಹಾಗೆಯೇ ಸ್ಕ್ರೀನ್ ಮೇಲೂ ಹಾಕಿರ್ತೀನಿ. ಈ ಲಿಂಕ್ ನೀವು ಕ್ಲಿಕ್ ಮಾಡಿ ನಿಮ್ಮ SRF ನಂಬರ್ ಅಂತ ಒಂದು ಕೊಡ್ತಾರೆ ನೀವು ಕೋವಿಡ್ ಟೆಸ್ಟ್ ಮಾಡೋ ಮುಂಚೆನೆ. ಸೊ ಆ SRF ನಂಬರ್ ಟೈಪ್ ಮಾಡಿದ್ರೆ ನಿಮಗೆ ನಿಮ್ಮ ಟೆಸ್ಟ್ ರಿಸಲ್ಟ್ ಸಿಗುತ್ತೆ. ಆ ಟೆಸ್ಟ್ ರಿಸಲ್ಟ್ ಹೇಗಿರುತ್ತೆ ಅನ್ನೋದು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ಬಿಕಾಸ್ ನಾನು ನನ್ನ ಟೆಸ್ಟ್ ಮಾಡಿದಾಗ ಆ ರಿಸಲ್ಟ್ ನೆಗೆಟಿವ್ ಬಂದಿತ್ತು. ಸೊ ಅವಾಗ ಹೇಗ್ ರಿಸಲ್ಟ್ ಬರುತ್ತೆ, ಏನೆಲ್ಲ ಬರುತ್ತೆ ಅನ್ನೋದು ಸ್ಕ್ರೀನ್ ಅಲ್ಲಿ ಹಾಕ್ತಾ ಇದ್ದೀನಿ. ಸೊ ನೋಡಿ ಅದರಲ್ಲಿ ಏನ್ ಸಿಗುತ್ತೆ ಅಂತ. ಇದಾದ್ಮೇಲೆ ಅಕಸ್ಮಾತ್ ಪಾಸಿಟಿವ್ ಇದ್ರೆ ನಿಮಗೆ BU ನಂಬರ್ ಅನ್ನೋದು ಜನರೇಟ್ ಆಗುತ್ತೆ. ಈ BU ನಂಬರ್ ಜನರೇಟ್ ಆದಾಗ ಮಾತ್ರ ನಿಮಗೆ ಹಾಸ್ಪಿಟಲ್ಗೆ ಹೋಗಿ ಬೆಡ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ನೀವು ಅಕಸ್ಮಾತ್ ಕೋವಿಡ್ ಪಾಸಿಟಿವ್ ಆಗಿದ್ರೆ ನಿಮಗೆ BBMP ಇಂದ ಕರೆ ಕೂಡ ಬರುತ್ತೆ. ಅಂದ್ರೆ ನಿಮಗೆ ಆಟೋಮೇಟೆಡ್ ಕಾಲ್ ಬರುತ್ತೆ ಪ್ರತಿದಿನ. ನಿಮಗೆ ಕೋವಿಡ್ ಪಾಸಿಟಿವ್ ಇದೆ ಅಂತ ನಮಗೆ ಗೊತ್ತಾಗಿದೆ, ಹಾಗಾಗಿ ನಿಮಗೆ ಯಾವ್ಯಾವ ಸಿಂಪ್ಟಮ್ಸ್ ಇದೆ ಅಂತ ಹೇಳಿ ಅಂತ ಹೇಳ್ತಾರೆ. ಅಲ್ಲಿ ಆಪ್ಷನ್ಸ್ ಇರುತ್ತೆ. ಹೆಡ್ಏಕ್ ಇದೆಯಾ, ಒಂದನ್ನು ಒತ್ತಿ, ಇಲ್ವಾ ಎರಡನ್ನು ಒತ್ತಿ. ಬ್ರೆತ್ಲೆಸ್ನೆಸ್ ಇದೆಯಾ ಅಂದ್ರೆ ಉಸಿರಾಟದ ತೊಂದರೆ ಆಗುತ್ತಾ ಇದೆಯಾ, ಒಂದನ್ನು ಒತ್ತಿ, ಇಲ್ಲ ಅಂದ್ರೆ ಎರಡನ್ನು ಒತ್ತಿ. ಈ ತರ ಆಪ್ಷನ್ಸ್ ಕೇಳ್ತಾ ಹೋಗ್ತಾರೆ. ಪ್ರತಿದಿನ ಇವ್ರು ಕಾಲ್ ಮಾಡೇ ಮಾಡ್ತಾರೆ. ಮೂರನೇದು, ನಿಮಗೆ ಫೋನ್ ಕಾಲ್ ಬರುತ್ತೆ. ನಾವು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮಾಡಿದ್ರೆ ನಿಮಗೆ ವಿತಿನ್ 1 or 2 days ಕಾಲ್ ಬರುತ್ತೆ. ನಿಮ್ಮ ರಿಸಲ್ಟ್ ಕೋವಿಡ್ ಪಾಸಿಟಿವ್ ಇದೆಯಂತ ನಮಗೆ ಗೊತ್ತಾಗಿದೆ, ನೀವು ಮನೆಯಲ್ಲೇ ಇರಬೇಕು ಅಂತ BBMP ಕಡೆಯಿಂದ ಯಾರು ಕಾಲ್ ಮಾಡಿನೇ ನಮ್ ಜೊತೆ ಮಾತಾಡ್ತಾರೆ. ಆಮೇಲೆ ಹೇಳ್ತಾರೆ ಆಶಾ ಕಾರ್ಯಕರ್ತರು ಮನೆಗ್ ಬಂದಿದಾರಾ ಇಲ್ವಾ ಅಂತ ವಿಚಾರಿಸ್ತಾರೆ. ಮನೆಗ್ ಬರ್ಲಿಲ್ಲ ಅಂದ್ರೆ ಮನೆಗ್ ಕಳಿಸ್ತೀವಿ, ನಿಮ್ಗೆ ಯಾವ ಟ್ಯಾಬ್ಲೆಟ್ಸ್ ಬೇಕು ಆ ಟ್ಯಾಬ್ಲೆಟ್ಸ್, ನಿಮ್ಗೆ ಕೋವಿಡ್ ಯಾವ ಟ್ಯಾಬ್ಲೆಟ್ಸ್ ಬೇಕು ಆ ಟ್ಯಾಬ್ಲೆಟ್ಸ್ ಎಲ್ಲ ಅವ್ರು ತರ್ತಾರೆ ಅಂತ ಹೇಳ್ತಾರೆ. ಬಿಕಾಸ್ ಅದು ಅವ್ರ ಕಡೆಯಿಂದ ಮಾಡುವಂತ ಒಂದು ಸ್ಮಾಲ್ ಹೆಲ್ಪ್ ಅಂಡ್ ಜೆಸ್ಚರ್ ಆಗಿರುತ್ತೆ. ಅಂಡ್ ಫ್ರೀಕ್ವೆಂಟ್ ಆಗಿ ಚೆಕ್ ಮಾಡ್ತಾನೆ ಇರ್ತಾರೆ. ಇದೀಗ ಕೋವಿಡ್ ಪಾಸಿಟಿವ್ ಆಯ್ತು, ಸಿಂಪ್ಟಮ್ಸ್ ಬರ್ತಾ ಇದೆ, ಬಟ್ ಮನೆಯಲ್ಲೇ ಇದ್ದೀರಾ, ಏನ್ ಮಾಡ್ಬೇಕು? ಬೇಸಿಕ್ ಟ್ಯಾಬ್ಲೆಟ್ಸ್ ಎಲ್ಲಾ ಡಾಕ್ಟರ್ಸ್ ಕೊಡೋದು ನಿಮ್ಗೆ ಈ 4. ಒಂದು ಡೋಲೋ 650, ಇದು ಜ್ವರ ಟ್ಯಾಬ್ಲೆಟ್ಸ್. ಕೋವಿಡ್ ಇದ್ದಾಗ ನಿಮಗೆ ಜ್ವರ ಇದ್ದೇ ಇರುತ್ತೆ, ಒಳಗಡೆಯಿಂದ ಇರ್ಬೋದು, ಕೆಲವರಿಗೆ ಹೊರಗಡೆಯಿಂದ ಮೈ ಬಿಸಿ ಇರ್ಬೋದು. ಸೊ ಡೋಲೋ 650 ಕೊಡ್ತಾರೆ. ಸೆಕೆಂಡ್ ಟ್ಯಾಬ್ಲೆಟ್ ಬಂದ್ಬಿಟ್ಟು ಮಾಂಟೆಕ್ LC, ಅಂದ್ರೆ ಇದು ಕೋಲ್ಡ್ ಟ್ಯಾಬ್ಲೆಟ್. ಸೊ ಈ ಟ್ಯಾಬ್ಲೆಟ್ ನ ಕೊಡ್ತಾರೆ ನಿಮಗೆ. ಇದೆಲ್ಲ ಕೊರೋನಾ ಸಿಂಪ್ಟಮ್ಸ್, ನಮ್ಮ ಬಾಡಿನಲ್ಲಿ ಆ ವೈರಸ್ ನ ಫೈಟ್ ಮಾಡಬೇಕು ಅಂದ್ರೆ ಈ ಟ್ಯಾಬ್ಲೆಟ್ಸ್ ಎಲ್ಲ ಬೇಕಾಗುತ್ತೆ. ಮೂರನೇ ಟ್ಯಾಬ್ಲೆಟ್ ಬಂದ್ಬಿಟ್ಟು ಜಿಂಕ್ ಟ್ಯಾಬ್ಲೆಟ್ ಕೊಡ್ತಾರೆ. ಅಂಡ್ 4ನೇ ಬಂದ್ಬಿಟ್ಟು ವೈಟಮಿನ್ C ಟ್ಯಾಬ್ಲೆಟ್. ಇದು ಚ್ಯೂಯೇಬಲ್ ಟ್ಯಾಬ್ಲೆಟ್ಸ್ ಆಗಿರುತ್ತೆ. ನಿಮ್ಗೆ ಜ್ವರ ಜಾಸ್ತಿ ಇದೆಯಾ, ಶೀತ ಜಾಸ್ತಿ ಇದೆಯಾ, ಅದ್ರ ಮೇಲೆ ನೀವು ಡೋಸೇಜ್ ತಗೋಬೇಕಾಗುತ್ತೆ. ಜ್ವರ ಶೀತ ಜಾಸ್ತಿ ಇದ್ದಲ್ಲಿ 2 ರಿಂದ 3 ಸತಿ ಈ ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ. ಬಟ್ ಜಿಂಕ್ ಮತ್ತೆ ವೈಟಮಿನ್ ದಿನಕ್ಕೆ ಒಂದೇ ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು. ಇದು ಬೇಸಿಕ್ ಕೋವಿಡ್ ಇರೋರಿಗೆ. ಇನ್ನ ಸ್ವಲ್ಪ ಜಾಸ್ತಿ ನಿಮಗೆ ಎಲ್ಲ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ, 3-4 ದಿನ ಆದ್ರೂ ಕಮ್ಮಿ ಆಗ್ತಾ ಇಲ್ಲ ಅಂತ ಅಂದಾಗ ಡಾಕ್ಟರ್ಸ್ ನಿಮಗೆ ಸ್ಟಿರಾಯ್ಡ್ಸ್ ಕೊಡ್ತಾರೆ ಅಥವಾ ಹೆವಿ ಡೋಸೇಜ್ ಟ್ಯಾಬ್ಲೆಟ್ ಕೊಡ್ತಾರೆ. ಸೊ ಇದೆಲ್ಲ ಟ್ಯಾಬ್ಲೆಟ್ ಆದ್ರೆ ನೆಕ್ಸ್ಟ್ ಬೇಸಿಕ್ ಎಸೆನ್ಷಿಯಲ್ಸ್ ಏನ್ ಬೇಕಾಗುತ್ತೆ. ಕೋವಿಡ್ ಇರೋರಿಗೆ ಶಕ್ತಿ ಇರಲ್ಲ, ಕೆಲವೊಂದ್ಸತಿ ವೀಕ್ನೆಸ್ ಆಗತ್ತೆ. ಆವಾಗ ನಮಗ್ ಬೇಕಾಗಿರೋದು ಏನು? ORS. ಸೊ ಮನೆಯಲ್ಲಿ ಕೋವಿಡ್ ಪೇಷಂಟ್ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ORS ನ ತಂದಿಟ್ಕೊಳ್ಳಿ. ದಿನಕ್ಕೆ ಅಟ್ಲೀಸ್ಟ್ ಒಂದಾದ್ರೂ ಕೊಡಿ ಇದನ್ನ ಮಿನಿಮಮ್. ಎರಡನೇದು ಸ್ಯಾನಿಟೈಸರ್, ತುಂಬಾನೇ ಇಂಪಾರ್ಟೆಂಟ್. ನನಗ್ ಕೋವಿಡ್ ಇಲ್ಲ, ಇನ್ನೊಬ್ರು ಕೋವಿಡ್ ಇದೆ ಅಂದ್ರೆ ನಾನ್ ಹಾಕ್ಬಾರ್ದು, ನಾನ್ ಸೇಫ್ ಆಗಿದ್ದೀನಿ ಅಂತ ಅನ್ಕೋಬೇಡಿ, ಅದು ತಪ್ಪು. ನೀವು ಹಾಕೋಬೇಕು. ಏನಾದ್ರೂ ಮುಟ್ಟಿದ್ರೆ ನೀವ್ ಹಾಕ್ಬೇಕು, ಅವ್ರೇನಾದ್ರೂ ಮುಟ್ಟಿದ್ರೆ ಅವರು ಇದನ್ನ ಹಚ್ಕೋಬೇಕು. ಅಂಡ್ ಸ್ಪ್ರೇ ಅಂತ ಬರುತ್ತೆ ನೋಡಿ, ಸ್ಯಾನಿಟೈಸರ್ ಸ್ಪ್ರೇ. ಈ ಬಾಗ್ಲುಗಳಿಗೆ ಯಾವ್ದೆಲ್ಲ ನಾವು ಜಾಸ್ತಿ ಮುಟ್ತಾ ಇರ್ತೀವಿ ಅದಕ್ಕೆಲ್ಲ ಓವರ್ ನೈಟ್ ಸ್ಪ್ರೇ ಮಾಡಿಟ್ರೆ ಒಳ್ಳೇದು. ಅಂಡ್ ಅವಾಗ ಸ್ಪ್ರೇ ಮಾಡ್ತಾ ಇದ್ರೆ ಇನ್ನ ಒಳ್ಳೇದು. ನನಗೆ ಕೋವಿಡ್ ಪಾಸಿಟಿವ್ ಇಲ್ಲ, ಅವ್ರಿಗೆ ಮಾತ್ರ ಇದೆ ನಮ್ಮ ಮನೆಯಲ್ಲಿ ಅಂದ್ರೆ ನಾನ್ ಯಾಕೆ ಹಾಕ್ಬೇಕು? ಮಾಸ್ಕ್ ನಡೆಯಲ್ಲ. ಇಬ್ರು ಮಾಸ್ಕ್ ಹಾಕ್ಬೇಕು, ಎಲ್ಲಾರು ಮಾಸ್ಕ್ ಹಾಕ್ಬೇಕು. ಈ ತರದ ಮಾಸ್ಕ್ ಹಾಕ್ಬೇಕು. ಈ ತರದ ಮಾಸ್ಕ್ ದಯವಿಟ್ಟು ಹಾಕ್ಬೇಡಿ ಕೋವಿಡ್ ಪೇಷಂಟ್ ಮನೆಯಲ್ಲಿದ್ದಾಗ. ಇದು ಯೂಸ್ಲೆಸ್ ಮಾಸ್ಕ್ ಅಂತ ಹೇಳ್ತೀನಿ, ಬಟ್ ಇದು ಮಾತ್ರ ತುಂಬಾನೇ ಪ್ರೊಟೆಕ್ಷನ್ ಕೊಡುತ್ತೆ. ಅಯ್ಯೋ ನಮ್ಗೆ ಯಾರಿಗೂ ಮಾಸ್ಕ್ ಹಾಕೋದಕ್ಕೆ ಬರಲ್ಲ, ಮಾಸ್ಕ್ ಹಾಕೊಳ್ಳೋದು ಹೇಗೆ? ಇದು ಇಲ್ಲಿರ್ಬೇಕು, ಇಷ್ಟು ಕವರ್ ಆಗ್ಬೇಕು. ಇದು ಮಾಸ್ಕ್ ಹಾಕೊಳ್ಳೋದಲ್ಲ, ಇದು ಮಾಸ್ಕ್ ಹಾಕೊಳ್ಳೋದಲ್ಲ, ಇದು ಮಾಸ್ಕ್ ಹಾಕೊಳ್ಳೋದಲ್ಲ. ಇಲ್ಲಿಂದ ಜಾಸ್ತಿ ಸ್ಪ್ರೆಡ್ ಆಗುತ್ತೆ, ಬೇಗ ಸ್ಪ್ರೆಡ್ ಆಗುತ್ತೆ. ಅಂಡ್ ಇಲ್ಲಿಂದ ಸ್ಪ್ರೆಡ್ ಆಗುತ್ತೆ ಬಿಕಾಸ್ ನಾವು ಕೈಯನ್ನ ಈ ತರ ಮುಡ್ತಾನೆ ಇರ್ತೀವಿ. ಸೊ ಅರ್ಥ ಮಾಡ್ಕೊಳ್ಳಿ, ಇದನ್ನ ಈ ತರ ಇಟ್ಕೋಬೇಕು. ಅಂಡ್ ಮಾಸ್ಕ್ ಹಾಕಿದ ತಕ್ಷಣ ಕೋವಿಡ್ ಪೇಷಂಟ್ಗೆ ಪ್ರತಿದಿನ ಒಂದೊಂದು ಹೊಸ ಮಾಸ್ಕ್ ಕೊಡಿ. ಆಗಲ್ಲ ನಮಗೆ ಅಷ್ಟೊಂದು ಮಾಸ್ಕ್ ತಗೊಳ್ಳೋದಕ್ಕೆ ಆಗಲ್ಲ, ಫೈನಾನ್ಷಿಯಲಿ ನಮಗೆ ಕಷ್ಟ ಆಗ್ತಾ ಇದೆ. ಯಾರಿಗೆ ಆ ತರ ಸಿಚುವೇಶನ್ ಇದೆ, 2 N95 ಮಾಸ್ಕ್ ತಗೊಳ್ಳಿ ಅಥವಾ 3 ತಗೊಳ್ಳಿ. ಒಂದಿನ ಹಾಕಿ, ಮಾರನೇ ದಿನಕ್ಕೆ ಇನ್ನೊಂದು ಹಾಕಿ. ಫಸ್ಟ್ ದಿನ ಹಾಕಿರೋ ಮಾಸ್ಕ್ ನ ವಾಶ್ ಮಾಡಿ
ಒಣಗಕ್ ಹಾಕಿ ಬಿಸಿಲಲ್ಲಿ ಚೆನ್ನಾಗಿ. ಸೊ ಈ ತರ ಮಾಡ್ಬೋದು ನೀವು. ಬಟ್ ದಯವಿಟ್ಟು ಮಾಮೂಲಿ ಕಾಟನ್ ಮಾಸ್ಕ್ ನ ಹಾಕಿದ್ರೆ ನಿಮ್ ಲೈಫ್ ತುಂಬಾ ರಿಸ್ಕ್ ಅಲ್ಲಿ ಇರುತ್ತೆ, ಇನ್ನೊಬ್ರು ಲೈಫ್ ಅಲ್ಲೂ ನೀವು ರಿಸ್ಕ್ ಅಲ್ಲಿ ಹಾಕ್ದಾಗ ಆಗುತ್ತೆ. ಫ್ರೂಟ್ಸ್ ಆ ಮಸ್ಟ್. ಫ್ರೂಟ್ಸ್ ಎಷ್ಟು ತಿಂದ್ರು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಟ್ ಲೀಸ್ಟ್ 1 ಆಪಲ್ ಪರ್ ಡೇ. ಅಂಡ್ ಆಪಲ್ ಅ ಡೇ ಕೀಪ್ಸ್ ಡಾಕ್ಟರ್ ಅವೇ ಅನ್ನೋ ಮಾತೇ ಇದೆ. ಸೊ ಹಾಗಾಗಿ 1 ಆಪಲ್ ಅ ಡೇ ಫಾರ್ ಅ ಕೋವಿಡ್ ಪೇಷಂಟ್ ಕೊಟ್ರೆ ತುಂಬಾನೇ ಹೆಲ್ತ್ ಒಳ್ಳೇದು. ಸೊ ಇದನ್ನಂತೂ ಮಿಸ್ ಮಾಡಲೇಬೇಡಿ. ಎಲ್ಲಾದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಬರೋದು ಈ ಆಕ್ಸಿಮೀಟರ್ದು. ಇದು ಆಕ್ಸಿಮೀಟರ್. ಇದ್ರಲ್ಲಿ ಏನ್ ಗೊತ್ತಾಗುತ್ತೆ ಗೊತ್ತಾ, ನಮ್ಮ ಆಕ್ಸಿಜನ್ ಲೆವೆಲ್ ಗೊತ್ತಾಗುತ್ತೆ. ಸಾಮಾನ್ಯವಾಗಿ 98, 99, 95 ಇದ್ರೆ ಒಳ್ಳೇದು. ನಿಮಗೆ ಡಿಪ್ ಆಗ್ತಾ ಇದೆ, ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಹಾಸ್ಪಿಟಲ್ಗೆ ಹೋಗಿ. 95 ಇಂದ 83 ಬಂದಾಗ, 86 ಬಂದಾಗ, 90 ಬಂದಾಗ ಏನು ಮಾಡೋದಕ್ಕಾಗಲ್ಲ, ಕಂಡೀಷನ್ ಸೀರಿಯಸ್ ಆಗುತ್ತೆ. ಸೊ ಇದಕ್ಕೆ 1000 rupees ಇಂದ ಸ್ಟಾರ್ಟ್ ಆಗುತ್ತೆ. ಇದು 2200 rupees. ಬಟ್ ಇದು ಒಂದಿದ್ರೆ ಮನೆಯಲ್ಲಿ ಎಲ್ಲರ ಆಕ್ಸಿಜನ್ ಮಾನಿಟರ್ ಮಾಡಬಹುದು. ಇದು ಪ್ರತಿದಿನ ತುಂಬಾನೇ ಹೆಲ್ಪ್ ಆಗುತ್ತೆ. ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ 3 ಸತಿ ಮಾನಿಟರ್ ಮಾಡಿ ಮಿನಿಮಮ್ ಆಗಿ. ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇದೆಲ್ಲರೂ ಯೂಸ್ ಮಾಡಿರ್ತೀರಾ ಫಿಂಗರ್ ಟಿಪ್ಗೆ. ಕೈನ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಕೋವಿಡ್ ಪೇಷಂಟ್ ಆಗಿರ್ಬೋದು, ಕೋವಿಡ್ ನೆಗೆಟಿವ್ ಪೇಷಂಟ್ ಆಗಿರ್ಬೋದು, ನೀವು ಸ್ಟೀಮರ್ ನ ಯೂಸ್ ಮಾಡಲೇಬೇಕು. ಪ್ರತಿದಿನ 2 ಸತಿ ಆದ್ರೂ ಯೂಸ್ ಮಾಡಿ. ಸೊ ದ್ಯಾಟ್ ಚೆನ್ನಾಗಿರೋ ಬಿಸಿ ಗಾಳಿ ನಿಮ್ ಬಾಡಿ ಒಳಗಡೆ ಹೋಗುತ್ತೆ ಅಂಡ್ ನಿಮಗೆ ರಿಲ್ಯಾಕ್ಸಿಂಗ್ ಫೀಲ್ ಅನ್ಸುತ್ತೆ. ಸೊ ಬಿಸಿ ಶೇಕ, ನೀರಿನ ಶೇಕ ಏನಿರುತ್ತೆ ಅದನ್ನ ಪ್ರತಿದಿನ 2 ಸತಿ ಆದ್ರೂ ಮಿನಿಮಮ್ ತಗೋಬೇಕು. ಪ್ಲೀಸ್ ಮೇಕ್ ಶ್ಯೂರ್ ಕೋವಿಡ್ ಪೇಷಂಟ್ ಯೂಸ್ ಮಾಡುವಂತಹ ಸ್ಟೀಮರ್ ನ ಕೋವಿಡ್ ನೆಗೆಟಿವ್ ಪೇಷಂಟ್ ಯೂಸ್ ಮಾಡಬಾರ್ದು. ಕೋವಿಡ್ ಬಂದಿದೆ, ಬ್ರೆತ್ಲೆಸ್ನೆಸ್ ಎಲ್ಲ ಆಗಬಾರ್ದು. ಚೆನ್ನಾಗಿರ್ಬೇಕು ಅಂದ್ರೆ ನೀವು ಮೆಂಟಲಿ ಚೆನ್ನಾಗಿರ್ಬೇಕು. ಕೋವಿಡ್ ಬಂದಿದೆ ಅನ್ನೋ ಭಯದಲ್ಲಿ ಇರಬಾರ್ದು. ನಿಮ್ ಸುತ್ತಮುತ್ತ ಇರೋರು ನಾವು ಅವ್ರನ್ನ ಭಯ ಪಡಿಸಬಾರ್ದು. ಕೋವಿಡ್ ಬಂದಿದೆ, ನೀವು ದೂರ ಇರಬೇಕು ಅಂತ. ಇಲ್ಲ, ಆ ತರ ರೂಲ್ಸ್ ಎಲ್ಲೂ ಇಲ್ಲ. ನೀವು ಮಾಸ್ಕ್ ಹಾಕೊಳ್ಳಿ, ಅವ್ರು ಮಾಸ್ಕ್ ಹಾಕೊಳ್ಳಿ. ಒಂದೇ ರೂಮ್ ಅಲ್ಲಿ ಇದ್ರು ಪ್ರಾಬ್ಲಮ್ ಇರಲ್ಲ. ಇವಾಗ ಒಂದು ಪುಟ್ಟ ಮನೆ ಇದೆ, 1 ಬೆಡ್ರೂಮ್ದು, ಏನ್ ಮಾಡ್ತೀರಾ, ಎಲ್ಲಿ ಹೋಗ್ತೀರಾ? ಸೊ ಆತರ ಪ್ರಾಬ್ಲಮ್ ಇಲ್ಲ. ಸೊ ಆತರ ಯೋಚನೆ ಇದ್ರೆ ಮೈಂಡ್ ನಿಂದ ತೆಗಿರಿ. ಮಾಸ್ಕ್ ಹಾಕದೇ ಇದ್ರೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಇದೆ, ಬಟ್ ಮಾಸ್ಕ್ ಹಾಕಿದ್ರೆ ಪ್ರಾಬ್ಲಮ್ ಇರಲ್ಲ. ಕೋವಿಡ್ ಪೇಷಂಟ್ ಡೇ 1 ಇಂದ ಮಾಡಬೇಕಾಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಅಂದ್ರೆ ಪ್ರಾಣಾಯಾಮ. ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ತಾನೆ ಇರಿ. ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಮಿಸ್ ಮಾಡದೆ 4 ರಿಂದ 5 ಸತಿಗಾದ್ರೂ ದಿನಕ್ಕೆ ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸ್, ಪ್ರಾಣಾಯಾಮ ಮಾಡ್ತಾ ಇರಿ. ಇದು ಬ್ರೆತ್ಲೆಸ್ನೆಸ್ ಬರ್ದಂಗೆ ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ನಮ್ಮೆಲ್ಲರ ಮೈಂಡ್ ಅಲ್ಲಿ ಇರುವಂತಹ ಕ್ವೆಶ್ಚನ್, ಇಷ್ಟು ಆಕ್ಸಿಜನ್ ಇದ್ರು ಯಾಕೆ ಅಷ್ಟೊಂದು ಜನ ಸಫರ್ ಮಾಡ್ತಾ ಇದ್ದಾರೆ, ಯಾಕೆ ಆಕ್ಸಿಜನ್ ಸಿಗ್ತಾ ಇಲ್ಲ ಅನ್ನೋದು. ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಇರುವಂತಹ ಆಕ್ಸಿಜನ್ ಅಲ್ಲಿ ನೈಟ್ರೋಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ. ಸೊ ತುಂಬಾನೇ ಇಂಪ್ಯೂರ್ ಆಗಿರುವಂತ ಆಕ್ಸಿಜನ್. ಈ ಆಕ್ಸಿಜನ್ ನ ಡೈರೆಕ್ಟ್ ಆಗಿ ಪೇಷಂಟ್ ಕೊಟ್ರೆ ಅವರು ಮೊದಲೇ ಒದ್ದಾಡ್ತಾ ಇದ್ದಾರೆ. ಇನ್ನ ಅವರು ಬದುಕಿ ಹೊರಗಡೆ ಬರೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಸೊ ಅವ್ರಿಗೆ ಕೊಡುವಂತ ಆಕ್ಸಿಜನ್ ವಾತಾವರಣದಲ್ಲಿ ಏನ್ ಆಕ್ಸಿಜನ್ ಇದೆ ಅದನ್ನ ಕಲೆಕ್ಟ್ ಮಾಡಿ, ಅದನ್ನ ಪ್ಯೂರ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಮತ್ತೆ ಅದನ್ನ ಪೇಷಂಟ್ ಕೊಡಬೇಕು. ಸೊ ಈ ಪ್ರಾಸೆಸ್ ಮಾಡೋದು ಕಷ್ಟ ಇದೆ. ನೆಕ್ಸ್ಟ್ ಥಿಂಗ್, ಮನೆಯಲ್ಲೇ ಕೋವಿಡ್ ಪೇಷಂಟ್ ಇದ್ದಾರೆ, ಏನ್ ಮಾಡ್ಲಿ? ನಾನು ನೆಗೆಟಿವ್ ಇದ್ದೀನಿ, ಅವರು ಪಾಸಿಟಿವ್ ಇದ್ದಾರೆ, ಹೇಗೆ ಊಟ ತಿಂಡಿ ಕೊಡೋದು ಅನ್ನೋ ಸಮಸ್ಯೆ ಇದ್ದಲ್ಲಿ ಡೋಂಟ್ ವರಿ, ನಾನು ನಿಮ್ಗೆ ಹೇಳ್ತೀನಿ ಪ್ರತಿಯೊಂದು ಡೀಟೇಲ್ಸ್. ಒಂದು, ಕೋವಿಡ್ ಪೇಷಂಟ್ ಇರೋರ್ನ ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್ ಇರುವಂತಹ ಬೆಡ್ರೂಮ್ ಅಲ್ಲಿ ಲಾಕ್ ಮಾಡಿ. ಅಕಸ್ಮಾತ್ ಆತರ ಬೆಡ್ರೂಮ್ ಇಲ್ಲ ಅಂದ್ರೆ ಮಾಮೂಲಿ ಬೆಡ್ರೂಮ್ ಅಲ್ಲಿ ಲಾಕ್ ಮಾಡಿ, ಪರವಾಗಿಲ್ಲ. ಬಟ್ ಅವರು ರೂಮ್ ಅಲ್ಲಿ ಇರ್ಬೇಕಾದ್ರೆ ಆ ವಿಂಡೋಸ್ ಎಲ್ಲ ಓಪನ್ ಇರಬೇಕು. AC ಹಾಕಬಾರ್ದು, ಯಾವುದೇ ಕಾರಣಕ್ಕೂ AC ಆನ್ ಮಾಡಲೇಬಾರ್ದು. ಸೊ ವಿಂಡೋಸ್ ಎಲ್ಲ ಓಪನ್ ಆಗ್ಬೇಕು. ಬಿಕಾಸ್ ಆವಾಗ ನೀವು ಬ್ರೀದಿಂಗ್ ಮಾಡಿದಾಗ ಅದೆಲ್ಲ ಹೊರಗಡೆ ಹೋಗುತ್ತೆ. AC ಇದ್ದಾಗ ಅದೇ ರೂಮ್ ಅಲ್ಲಿ ಎಲ್ಲ ಅಕ್ಯುಮಿಲೇಟ್ ಆಗುತ್ತೆ ಅನ್ನೋದು. ಅಂಡ್ ಇನ್ನೊಬ್ರಿಗೆ ಅದು ತುಂಬಾನೇ ರಿಸ್ಕ್ ಆಗಿರುತ್ತೆ. ಅದು ಮೂರನೇದು, ಊಟ ಅದು ಎಲ್ಲ ಆರಾಮದಲ್ಲಿ ಇಡ್ಬೋದು. ನೀವು ಅವರ ಡೋರ್ ಎದುರುಗಡೆ ಊಟ ನೀರು ಎಲ್ಲ ಇಡ್ಬೋದು, ಅವ್ರು ಅದನ್ನ ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ಮೇಲೆ ನೀವು ಗ್ಲೌಸ್ ಹಾಕೊಂಡು ಅಥವಾ ಮಾಮೂಲಿ ಕೈಯಲ್ಲೇ ಮಾಸ್ಕ್ ಹಾಕೊಂಡು ಅದನ್ನೆಲ್ಲ ವಾಶ್ ಮಾಡಬೇಕು ನೀಟಾಗಿ. ವಾಶ್ ಮಾಡಿದ ತಕ್ಷಣ ಎಲ್ಲ ಇಟ್ಟ ಮೇಲೆ ಕೈನ ಹ್ಯಾಂಡ್ ವಾಶ್ ಮೂಲಕ ಮತ್ತೊಂದ್ಸತಿ ನೀಟಾಗಿ ತೊಳೆದ್ಮೇಲೆ ಸ್ಯಾನಿಟೈಸರ್ ನ ಯೂಸ್ ಮಾಡಿದ್ರೆ ನೀವು ಸೇಫ್ ಆಗಿರ್ತೀರಾ. ಇವಾಗ ಇಂಡಿಯಾದಲ್ಲಿ ಎಲ್ಲಾರ್ಗೂ ಗ್ಲೌಸ್ ಯೂಸ್ ಮಾಡ್ಕೊಳ್ಳೋದಕ್ಕೆ 10-20 ಮಾಸ್ಕ್ ತರಿಸ್ಕೋದಕ್ಕೆ ಇದೆಲ್ಲ ಖರ್ಚು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಮಿನಿಮಲ್ ಥಿಂಗ್ಸ್ ನೀವು ಮಾಡಿ. ಏನಾದ್ರೂ ಮುರ್ತೀರಾ ನೀರಲ್ಲಿ, ಸ್ಯಾನಿಟೈಸರ್ ಹಚ್ಕೊಳ್ಳಿ, ಅದು ವೆರಿ ಇಂಪಾರ್ಟೆಂಟ್. ಗಂಟೆಗೊಂದ್ಸತಿ ಹಚ್ಕೊಂಡ್ರು ಇಟ್ಸ್ ಓಕೆ, ಮಾಡ್ತಾ ಇರಿ ಮನೆಯಲ್ಲಿ ಕೋವಿಡ್ ಪೇಷಂಟ್ ಇದ್ರೆ. ಇನ್ನು ಮನೆಯಲ್ಲಿ ಕೋವಿಡ್ ಪೇಷಂಟ್ ಇದ್ರೆ 10 days ಮಿನಿಮಮ್ 10 days ಅವ್ರನ್ನ
ಐಸೋಲೇಷನ್ ಮಾಡಿ ಇಡಬೇಕು ನೀವು. ಸೊ 10 days ಆದ್ಮೇಲೆನೆ ಅವರು ನಿಮ್ ಜೊತೆ ಬಂದು ಮಿಂಗಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈ 10 days ಕಾಲ ಪ್ರತಿದಿನ ಮಾಸ್ಕ್ ಚೇಂಜ್ ಮಾಡಿದ್ರೆ ಬೆಸ್ಟ್. ನೀವು ಕೋವಿಡ್ ಪೇಷಂಟ್ ಇದ್ದಾರೆ ಅಂತ ಅವ್ರನ್ನ ಐಸೋಲೇಟ್ ಮಾಡಬೇಕು ರೂಮ್ ಅಲ್ಲಿ, ಹಾಗಂತ ಅವ್ರ ಹತ್ರ ಮಾತಾಡದೆ ಇರೋದು ಮಾಡಬಾರ್ದು. ಬಿಕಾಸ್ ಅದು ಮೆಂಟಲಿ ತುಂಬಾನೇ ಎಫೆಕ್ಟ್ ಆಗುತ್ತೆ. ಸೊ ವಿಡಿಯೋ ಕಾಲ್ ಮಾಡಿ ಮಾತಾಡಿ ಅಂಡ್ ಚಿಯರ್ ಅಪ್ ಮಾಡಿ, ಜೋಕ್ಸ್ ಮಾಡಿ. ತುಂಬಾನೇ ಸೀರಿಯಸ್ ಆಗಿರುವಂತಹ ವಾತಾವರಣ ಇರಬಾರ್ದು ಮನೆಯಲ್ಲಿ. ಫನ್ ಅಂಡ್ ಲೈವ್ಲಿ ಎನ್ವೈರ್ಮೆಂಟ್ ಇರಬೇಕು. ಸೊ ಅವಾಗ ಅವ್ರಿಗೂ ಡಿಸಪಾಯಿಂಟ್ಮೆಂಟ್, ಡಿಸ್ಹಾರ್ಟನಿಂಗ್ ಅಥವಾ ಇನ್ಫೀರಿಯರಿಟಿ ಆಗಲ್ಲ. ಸೊ ಅವರು ಅದರಿಂದ ಫೈಟ್ ಮಾಡಬೇಕು ಅಂದ್ರೆ ನಮ್ಮ ಸಪೋರ್ಟ್ ಕೂಡ ಇರಬೇಕು. ಸೊ ತುಂಬಾನೇ ಕ್ಯಾಶುವಲ್ ಆಗಿರಿ, ಮಾತಾಡಿ, ಮುಂಚೆ ಹೇಗಿದ್ರು ಅದೇ ರೀತಿನಲ್ಲಿ ಇರಿ. ನೆಕ್ಸ್ಟ್ ಥಿಂಗ್, ಒಂದು ಪುಟ್ಟ ಮನೆಯಲ್ಲಿ ಇದ್ದಾಗ ನೀವು ಹೇಗಿರ್ಬೇಕು ಅಂದ್ರೆ, ಒಂದು ರೂಮ್ ನ ಮೂಲೆನಲ್ಲಿ ನೀವು ಕುತ್ಕೋಬಹುದು, ಇನ್ನೊಂದು ಕಾರ್ನರ್ ಅಲ್ಲಿ ಅವ್ರು ಕುತ್ಕೋಬಹುದು. ನೀವು ಮಾಸ್ಕ್ ಹಾಕೊಂಡು ಮಾತಾಡಬಹುದು ಕೂಡ, ಅದರಲ್ಲಿ ಯಾವ ರೀತಿಯ ಸಮಸ್ಯೆ ಇಲ್ಲ. 1 ಮೀಟರ್ ಡಿಸ್ಟೆನ್ಸ್ ಇಂದ ನೀವು ಮಾತಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು, ಅದರಲ್ಲಿ ಯಾವುದೇ ರೀತಿಯಾದಂತ ಸಮಸ್ಯೆ ಬರಲ್ಲ. ಇನ್ನೊಂದು, ಕೋಲ್ಡ್ ಫುಡ್ ಐಟಮ್ಸ್ ನ ಅವಾಯ್ಡ್ ಮಾಡಿ. ಅವ್ರಿಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಕೊಡಿ. ನಿಮಗೆ ಈ ಟೈಮ್ ನಲ್ಲಿ ಸ್ಮೆಲ್ ಅಂಡ್ ಟೇಸ್ಟ್ ಅಂತೂ ಇಲ್ಲವೇ ಇರಲ್ಲ. ಸೊ ಹಾಗಾಗಿ ನೀವೇನ್ ತಿಂತಾ ಇದ್ದೀರಾ, ಏನ್ ನೋಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗಲ್ಲ ನಿಮ್ಗೆ. ಅಂದ್ರೆ ಸ್ಮೆಲ್ ಬರಲ್ಲ, ಟೇಸ್ಟ್ ಬರಲ್ಲ. ಸೊ ಹಾಗಾಗಿ ನಿಮ್ಗೆ ಏನಾದ್ರು ತಿನ್ಬೇಕು ಅನ್ಸಿದಲ್ಲಿ ತಿನ್ನಿ ಅದನ್ನ. ಬಿಕಾಸ್ ನಿಮ್ಮ ಸ್ಟಾಮಿನಾ ಅಂಡ್ ಪ್ರೋಟೀನ್, ವೈಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಬೇಕಾಗುತ್ತೆ ನಿಮಗೆ ಈ ಟೈಮ್ ನಲ್ಲಿ. ಸೊ ತಿನ್ನದೇ ಇರಬೇಡಿ. ಆದಷ್ಟು ಫ್ಲೂಯಿಡ್ಸ್, ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್ ಅಂತ ಹೇಳ್ತೀವಿ. ಸೊ ಆದಷ್ಟು ನೀರ್ನ ಕುಡಿಬೇಕು. ಮಿನಿಮಮ್ 2 to 3 ಲೀಟರ್ಸ್ ನೀರ್ನ ಕುಡಿರಿ ಪರ್ ಡೇ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಬಟ್ ಟ್ರೈ ಮಾಡಿ. ಇವಾಗ ಕೋವಿಡ್ ಗೆ ಬಂದಿರುವಂತ ವ್ಯಾಕ್ಸಿನ್ಸ್ ನಮ್ಮೆಲ್ಲರಿಗೂ ಗೊತ್ತಿದೆ. ಕೋವ್ಯಾಕ್ಸಿನ್ ಹಾಗೇನೆ ಕೋವಿಶೀಲ್ಡ್. ಈ ವ್ಯಾಕ್ಸಿನ್ ತಗೊಂಡ ತಕ್ಷಣ ನಾನು ಸೂಪರ್ ಹೀರೋ ಆಗ್ಬಿಟ್ಟೆ, ನನಗೆ ವ್ಯಾಕ್ಸಿನ್ ಇದೆ, ನನಗೆ ಕೊರೋನಾ ಬರೋಲ್ಲ ಅಂತ ದಡ್ಡತನ ಮಾಡಬೇಡಿ. ಸೊ ನಾನು ವ್ಯಾಕ್ಸಿನ್ ತಗೊಂಡ್ರೆ ಆ ವ್ಯಾಕ್ಸಿನ್ ತಗೊಂಡ 15 ದಿನದ ಮೇಲೆ ನನಗೆ ಪ್ರೊಟೆಕ್ಷನ್ ಶುರು ಆಗುತ್ತೆ. ಓಕೆನಾ, ಅದು ಒಂದು ಪಾಯಿಂಟ್. ಆ 15 ದಿನ ತನಕ ನನ್ನ ವ್ಯಾಕ್ಸಿನ್ ಅದು ವರ್ಕ್ ಆಗಲ್ಲ ನನ್ನ ಬಾಡಿನಲ್ಲಿ. ಓಕೆ, ಇದೀಗ 15 ದಿನ ಆದ್ಮೇಲೂ ವ್ಯಾಕ್ಸಿನ್ ನನ್ನ ಬಾಡಿನಲ್ಲಿ ವರ್ಕ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಇವಾಗ ನಾನು ಕೊರೋನಾ ಪೇಷಂಟ್ ನ ಮೀಟ್ ಮಾಡಿದೀನಿ, ಪ್ರೊಟೆಕ್ಷನ್ ಇಲ್ಲಿದೆ, ಅವರಿಂದ ವೈರಸ್ ನನಗ್ ಬಂದಿದೆ, ಆದ್ರೆ ನನಗೇನು ಆಗಿರಲ್ಲ. ಬಟ್ ಆ ವೈರಸ್ ನನ್ನಲ್ಲಿದೆ, ಅದು ಇನ್ನೊಬ್ರಿಗೆ ನಾನು ಟ್ರಾನ್ಸ್ಮಿಟ್ ಮಾಡಬಹುದು. ಸೊ ನೀವ್ ಸೇಫ್ ಆಗಿರ್ತೀರಾ, ಹಾಗಂತ ನಿಮ್ಮಿಂದ ಉಳಿದಿರೋರು ಸೇಫ್ ಆಗಿರಲ್ಲ. ವ್ಯಾಕ್ಸಿನ್ ಹಾಕಿರೋ ಕಾರಣಕ್ಕೆ ದಯವಿಟ್ಟು ಧೈರ್ಯದಿಂದ ಮಾಸ್ಕ್ ಇಲ್ಲದೆ ಓಡಾಡಬೇಡಿ. ವ್ಯಾಕ್ಸಿನ್ ಕೆಲವ್ರಿಗೆ ತುಂಬಾನೇ ಡೆತ್, ಸೀರಿಯಸ್ ಕೊರೋನಾ ಕಂಡೀಷನ್ ಇಂದ ಸೇವ್ ಮಾಡುತ್ತೆ ಹೊತ್ತು ನಿಮಗೆ ಕೊರೋನಾ ಬರ್ದ ಹಾಗೆ ಅದು ಯಾವತ್ತೂ ತಡೆಯಲ್ಲ. ಸೊ ಅದಂತೂ ಅನ್ಕೋಬೇಡಿ ನಿಮ್ಮ ಮೈಂಡ್ ಅಲ್ಲಿ. ಈ ಪಕ್ಕದ ಮನೆಯಲ್ಲಿ ಕೊರೋನಾ ಇದೆ, ಅಯ್ಯೋ ನಮ್ಮ ರಿಲೇಟಿವ್ ಅವ್ರಿಗೆ ಕೊರೋನಾ ಬಂತು, ಏನ್ ಮಾಡೋದು, ಇನ್ನ ಅವ್ರ ಹತ್ರ ಮಾತಾಡೋದ್ ಬೇಡ, ಆ ತರದೆಲ್ಲ ಸ್ಟೂಪಿಡ್ ಡಿಸಿಷನ್ ತಗೋಬೇಡಿ. ಕೋವಿಡ್ ಇದ್ದಾಗ ನನಗೆ ಎಕ್ಸಾಂಪಲ್ ಕೊರೋನಾ ಇದೆ ಅಂತ ಅನ್ಕೊಳ್ಳಿ, 10 days ನಾನು ನನ್ನನ್ನ ಐಸೋಲೇಟ್ ಮಾಡಿಟ್ಕೋಬೇಕು. ಈ 10 ದಿನ ಆದ್ಮೇಲೆ ವೈರಸ್ ಇರಲ್ಲ ನನ್ನ ಬಾಡಿನಲ್ಲಿ. 80% ಆಫ್ ದ ಟೈಮ್ ಇರಲ್ಲ. ರೇರ್ ಕೇಸಸ್ ಅಲ್ಲಿ ಜನರಿಗೆ ವೈರಸ್ ಇರುತ್ತೆ, ಅದು ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾಗ. ಸೊ 10 days ಐಸೋಲೇಷನ್ ಆದ್ಮೇಲೆ ನಾನು ಮಾಮೂಲಿ ಎಲ್ಲರೂ ಯಾವ ರೀತಿ ಓಡಾಡ್ತಾರೆ, ಯಾವ ರೀತಿ ಇರ್ತಾರೆ, ಅದೇ ರೀತಿನಲ್ಲಿ ನಾನು ಇರಬಹುದು. ಈ ಕೊರೋನಾಗೆ ಮನೆ ಮದ್ದು ಅನ್ನೋದು ಈರುಳ್ಳಿ, ಲಿಂಬೆಹಣ್ಣು, ಇನ್ನೇನೇನೆಲ್ಲ ಸೊಪ್ಪೆಲ್ಲ ಹಾಕೊಂಡು ಮನೆ ಮದ್ದು ಮಾಡೋ ಸ್ಟೂಪಿಡಿಟಿ ಕೆಲಸನ ಮಾಡಬೇಡಿ. ಅದು ಯಾವ್ದು ವರ್ಕ್ ಆಗಲ್ಲ. ಇಮ್ಯುನಿಟಿ ಡ್ರಿಂಕ್ಸ್ ಬೇಕಿದ್ರೆ ಕುಡಿಬಹುದು ನೀವು, ಅದು ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಹೊತ್ತು ಬೇರೆ ಯಾವ್ದು ಹೆಲ್ಪ್ ಆಗಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ, ಕೋವಿಡ್ ಪೇಷಂಟ್ ಯೂಸ್ ಮಾಡುವಂತ ಸೋಪ್, ಟೂತ್ ಪೇಸ್ಟ್, ಈ ತರ ಪರ್ಸನಲ್ ಐಟಮ್ಸ್ ಏನಿದೆ ನೋಡಿ, ಅದನ್ನ ನೀವು ಯೂಸ್ ಮಾಡಬಾರ್ದು. ಒಂದೇ ಮನೆಯಲ್ಲಿ ಒಂದೇ ಬಾತ್ರೂಮ್ ಟಾಯ್ಲೆಟ್ ಇದ್ರೆ ಅವರು ಆ ಟಾಯ್ಲೆಟ್ಗೆ ಹೋಗಿ ಬರ್ಬೋದು. ಹೋಗಿ ಬಂದ ಅರ್ಧ ಗಂಟೆ ಗ್ಯಾಪ್ ಕೊಡಿ, ಅಥವಾ ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡಿ. ಸೊ ದಟ್ ಸೇಫ್ಟಿ ಇರುತ್ತೆ. ಅದಾದ್ಮೇಲೆ ನೀವು ಹೋಗ್ಬೋದು. ಸೊ ಈ ತರ ಭಯ ಪಡುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಇಬ್ರೇ ಇರ್ತೀರಾ, ಒಬ್ರಿಗೆ ಕೋವಿಡ್ ಇದೆ, ಒಬ್ರಿಗೆ ಕೋವಿಡ್ ಇಲ್ಲ, ಆತರ ಆವಾಗಿರುವ ಸಿಚುವೇಶನ್ಗೆ ನೀವು ಅಡ್ಗೆ ನೀವೇ ಮಾಡ್ಬೇಕಾಗತ್ತೆ. ಬಟ್ ಏನ್ ಮಾಡೋದು, ಅಡ್ಗೆ ಮಾಡಕ್ ಆಗಲ್ಲ ಅಂತ ಅನ್ಕೋಬೇಡಿ. ಅವ್ರನ್ನ ಕೂಡ ಹಾಕ್ಬೇಡಿ, ಅವ್ರ ಅಡ್ಗೆ ಮಾಡಬಹುದು. ಅವರಲ್ಲಿ ಸ್ಟಾಮಿನಾ ಇದ್ರೆ, ಅವರಲ್ಲಿ ಎನರ್ಜಿ ಇದ್ರೆ, ಜಾಸ್ತಿ ಕೋಲ್ಡ್ ಅಂಡ್ ಕಫ್ ಇಲ್ಲದೆ ಇದ್ದಾಗ ಅವರು ಅಡ್ಗೆ ಮಾಡಬಹುದು. ಮಾಸ್ಕ್ ಹಾಕೊಂಡು ಅಡ್ಗೆ ಮಾಡಬಹುದು, ಒಂದ್ ಸ್ವಲ್ಪ ಕೆಲಸ ಮಾಡಬಹುದು. ನೀವು ಅವರಿಗೆ ಸಪೋರ್ಟ್ ಮಾಡಿ ಅಷ್ಟೇ. ಮಾಸ್ಕ್ ಹಾಕೊಂಡಿದ್ರೆ ಸಾಕು. ನೀವು ಮುಖನೆಲ್ಲ ಮುಟ್ಟಿ ಕಿಚನ್ ಅಲ್ಲಿ ಇರುವಂತ ಯಾವ ಐಟಮ್ಸ್ ಮುಟ್ಟೋದಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಮುಟ್ಟಿದ್ರಿ ಅನ್ಕೊಳ್ಳಿ, ಹ್ಯಾಂಡ್ ವಾಶ್ ಮಾಡಿ ಮತ್ತೆ ಮುಟ್ಟಿ, ಅದ್ರಲ್ಲಿ ಯಾವ ಸಮಸ್ಯೆನೂ ಬರಲ್ಲ. ನಾವು ಕೋವಿಡ್ ಪೇಷಂಟ್ ನ ಎಷ್ಟು ದೂರ ಮಾಡ್ತೀವೋ, ಅವ್ರಿಗೆ ಕೊರೋನಾ ಇದೆ ಆತರ ಟ್ರೀಟ್ ಮಾಡ್ತೀವೋ, ಅಷ್ಟು ಆ ಪೇಷಂಟ್ ಕಂಡೀಷನ್ ವರ್ಸನ್ ಅಪ್ ಆಗೋ ಚಾನ್ಸಸ್ ಇರುತ್ತೆ.
ಬಿಕಾಸ್ ನೆನಪಿರ್ಲಿ, ಇವತ್ತು ಕೋವಿಡ್ ಅವರಿಗಿದೆ, ನಾಳೆ ನನಗ್ ಬರ್ಬೋದು, ನಿಮಗೂ ಬರ್ಬೋದು. ಸೊ ಎಲ್ಲಾನು ಒಂದೇ ರೀತಿ ಟ್ರೀಟ್ ಮಾಡಬೇಕು. ಐ ಥಿಂಕ್ ಈ ವಿಡಿಯೋ ತುಂಬಾನೇ ಲಾಂಗ್ ವಿಡಿಯೋ ಆಗಿದೆ ಅಂಡ್ ಅಲ್ಲಿ ಇಲ್ಲಿ ನಿಮಗೆ ಸ್ವಲ್ಪ ಜಂಬಲ್ಡ್ ಅಪ್ ಅನ್ಸಿರ್ಬೋದು. ಬಿಕಾಸ್ ಕೋವಿಡ್ ಬಗ್ಗೆ ತುಂಬಾನೇ ಪಾಯಿಂಟ್ಸ್ ಇದೆ. ಈ ಎಲ್ಲಾ ಪಾಯಿಂಟ್ಸ್ ನ ನಾನು ನೋಟ್ ಡೌನ್ ಮಾಡಿ ಇಟ್ಕೊಂಡು ನಿಮಗೆ ಹೇಳ್ತಾ ಇದೆ. ಇನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೇಡಿ, ಓ ಮ್ಯಾಮ್ ನಿಮಗೆ ಕೋವಿಡ್ ಆಗಿತ್ತಾ, ನಿಮಗೆ ಕೊರೋನಾ ಆಗಿತ್ತಾ ಅಂತ. ಆಗಿದ್ರು ಆಗದೆ ಇಲ್ಲದೆ ಇದ್ರು ಅದು ಇಂಪಾರ್ಟೆಂಟ್ ಅಲ್ಲ. ಕೋವಿಡ್ ಆದಾಗ ಏನ್ ಮಾಡ್ಬೇಕು ಆ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು. ಇನ್ಫಾರ್ಮೇಟಿವ್ ಆಗಿದ್ದಲ್ಲಿ ಲೈಕ್ ಮಾಡಿದ್ರೆ ಯೂಸ್ ಆಗಲ್ಲ, ಬಟ್ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡಿ ಅಂಡ್ ಇಂಥ ವಿಷಯಗಳನ್ನ ಶೇರ್ ಮಾಡಿ. ಬದಲಿಗೆ ವಾಟ್ಸ್ಆಪ್ ಅಲ್ಲಿ ಯಾವ್ದೋ ಪಾರ್ಟಿ ಬಗ್ಗೆ ಏನೋ ನೆಗೆಟಿವ್ ನ್ಯೂಸ್ ಬರುತ್ತೆ, ಕಾಂಗ್ರೆಸ್ ಅವ್ರು ಹಂಗ್ ಮಾಡಿದ್ರು, ಬಿಜೆಪಿ ಅವರು ಹಿಂಗ್ ಮಾಡಿದ್ರು, ಅದನ್ನ ಶೇರ್ ಮಾಡ್ಬೇಡಿ, ಅದ್ರ ಬಗ್ಗೆ ಮಾತಾಡಬೇಡಿ. ಫೋನ್ ಮಾಡಿದಾಗ ಇಷ್ಟ ಆದ್ರೂ ಹೇಳಿ, ನೀವು ಮನೆಯಲ್ಲಿ ಇರಿ ಸರ್, ನಾವು ಮನೆಯಲ್ಲಿ ಇರ್ತೀವಿ, ಭೇಟಿ ಆಗೋದ್ ಬೇಡ, ಆ ತರ ಮಾತುಗಳು ಬರ್ಲಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಅಂಡ್ ಏನಾದ್ರೂ ಎಸೆನ್ಷಿಯಲ್ಸ್ ಇದ್ದಾಗ ಮಾತ್ರ ಹೋಗಿ. ನಾನು ಇದೀಗ ಈ ಯೂಟ್ಯೂಬ್ಸ್ ಮಾಡ್ತಾ ಇರೋದ್ರಿಂದ ನನಗೆ ದಿನಕ್ಕೆ 2ರಿಂದ 3 ಪ್ಯಾಕೇಜಸ್ ಬರ್ತಾನೆ ಇರುತ್ತೆ, PR ಪ್ಯಾಕೇಜಸ್ ಬರ್ತಾನೆ ಇದೆ. ಹೋದ್ ವೀಕಲ್ ಅಂತೂ ತುಂಬಾನೇ ಬಂದಿದೆ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಆ PR ಪ್ಯಾಕೇಜಸ್ ಬಂದಾಗ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡ್ತೀನಿ, ನನ್ನ ಒಂದು ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಅದಾದ್ಮೇಲೆ ಅದನ್ನ ಓಪನ್ ಮಾಡಿ ಎಲ್ಲ ತಗೋತೀನಿ, ಪ್ರಾಡಕ್ಟ್ಸ್ ನ ಒಂದು ಬ್ಯಾಗ್ ಅಲ್ಲಿ ಹಾಕಿ ಸಪರೇಟ್ ಆಗಿ ಎತ್ತಿರ್ತೀನಿ. ಅಂಡ್ ಇದನ್ನೆಲ್ಲ ತೆಗೆದ್ಮೇಲೆ ಕವರ್ಸ್ನೆಲ್ಲ ಎಲ್ಲ ಡಿಸ್ಪೋಸ್ ಮಾಡಿದ್ಮೇಲೆ ನಾನು ಚೆನ್ನಾಗಿ ಸ್ಯಾನಿಟೈಸರ್ ಇಂದ ಹ್ಯಾಂಡ್ಸ್ ನೆಲ್ಲ ಕ್ಲೀನ್ ಮಾಡ್ತೀನಿ. ನನಗೆ ಗೊತ್ತಿರುವಷ್ಟು ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಂಡಿದೀನಿ. ಇನ್ನ ಇದನ್ನ ಬಿಟ್ಟು ನಿಮ್ಗೆ ಏನಾದ್ರೂ ಮಾಹಿತಿ ಗೊತ್ತಿದ್ರೆ ಅದನ್ನ ಖಂಡಿತವಾಗ್ಲೂ ನೀವು ಶೇರ್ ಮಾಡ್ಕೋಬಹುದು. ಆದ್ರೆ ಫೇಕ್ ಸುದ್ದಿಗಳನ್ನ ಶೇರ್ ಮಾಡ್ಬಿಡ್ವಿ ಅಂತ ಚೀಪ್ ಕಾಮೆಂಟ್ಸ್ ನ ನಾನು ಖಂಡಿತವಾಗ್ಲೂ ಡಿಲೀಟ್ ಮಾಡ್ತೀನಿ ಅಂಡ್ ಫೇಕ್ ಕಾಮೆಂಟ್ಸ್ ನ ಖಂಡಿತವಾಗ್ಲೂ ನಾನು ಸಹಿಸ್ಕೊಳ್ಳಲ್ಲ. ಸೊ ಎಲ್ಲರೂ ಸ್ಟೇ ಸ್ಟ್ರಾಂಗ್, ಸ್ಟೇ ಸೇಫ್ ಅಂಡ್ ನಿಮ್ ಜಾಗ್ರತೆ ನಿಮ್ ಕೈಯಲ್ಲಿದೆ. ನಿಮಗ್ ಕೋವಿಡ್ ಬಂದಿದ ತಕ್ಷಣ ಇನ್ನೊಬ್ಬರನ್ನ ಬ್ಲೇಮ್ ಮಾಡಬೇಡಿ, ಬಿಕಾಸ್ ಅದು ನಿಮ್ಮ ಸ್ಟೂಪಿಡಿಟಿ ಆಗುತ್ತೆ ಅಂತ ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್, ಬಾಯ್.